ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರ ನಮ್ಮ ಆರ್ಎಸ್ಎಸ್ ಹೇಳಿಕೆ ಗುರುವಾರ ಸದನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದು, ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಸದಸ್ಯರು ಸ್ಪೀಕರ್ ತಮ್ಮ ಸ್ಥಾನಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಬಿಜೆಪಿ ಸದಸ್ಯರು ಸಭಾಧ್ಯಕ್ಷರ ರಕ್ಷಣೆಗೆ ಮುಂದಾಗಿದ್ದು, ಈ ವೇಳೆ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ವಾಕ್ ಸಮರವೇ ನಡೆಯಿತು. ಆರ್ಎಸ್ಎಸ್ನ ಕುರಿತು ಸ್ವಾರಸ್ಯಕರವಾಗಿ ಆರಂಭವಾದ ಚರ್ಚೆಯು ಅಂತಿಮವಾಗಿ ವಾಕ್ ಸಮರದಲ್ಲಿ ಅಂತ್ಯಗೊಂಡಿತು. ಕಾನೂನು ಮತ್ತು ಸುವ್ಯವಸ್ಥೆ ಕುರಿತು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಚರ್ಚೆ ನಡೆಸುತ್ತಿದ್ದ ವೇಳೆ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಪ್ರಸ್ತಾಪಿಸಿ ಕಂದಾಯ ಸಚಿವ ಅಶೋಕ್ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿದೆ, ರಾಜಕೀಯವಾಗಿ ವೈಯಕ್ತಿಕ ಸಂಬಂಧ ಬೇರೆ, ಮೊದಲು ನಾವು ಮನುಷ್ಯರು, ನಂತರ ಉಳಿದಿದ್ದು ಆರ್ಎಸ್ಎಸ್ ಇನ್ನೊಂದು ಮತ್ತೊಂದು ಎಂದೆಲ್ಲ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಭಾಧ್ಯಕ್ಷ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು, ನೀವು ಯಾಕೆ ಆರ್ಎಸ್ಎಸ್ನ ಬಗ್ಗೆ ಅಷ್ಟು ಬೇಸರ ಮಾಡಿಕೊಳ್ಳುತ್ತೀರಿ? ನಮ್ಮ ಆರ್ಎಸ್ಎಸ್ ಬಗ್ಗೆ ಹೀಗೆಲ್ಲ ಹೇಳಬಹುದೇ ಎಂದರು. ಬೇಸರ ಏನೂ ಇಲ್ಲ, ಆರ್ಎಸ್ಎಸ್ ಎನ್ನುವುದು ರಾಷ್ಟ್ರೀಯ ಸೇವಾ ಸಂಘ ಎಂದು ಹೇಳುವುದು ತಪ್ಪ ಎಂದು ಸಿದ್ದರಾಮಯ್ಯ ಕಿಚಾಯಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಕಾಂಗ್ರೆಸ್ ಸದಸ್ಯ ಜಮೀರ್ ಅಹಮದ್ ಖಾನ್, ನೀವು ಪೀಠದಲ್ಲಿ ಕುಳಿತು ನಮ್ಮ ಆರ್ಎಸ್ಎಸ್ ಎಂದು ಹೇಳುತ್ತಿದ್ದೀರಲ್ಲ ಎಂದು ಪ್ರಶ್ನಿಸಿದರು. ಇನ್ನೇನು ಮತ್ತೆ, ಅದು ನಮ್ಮ ಆರ್ಎಸ್ಎಸ್, ಒಂದಲ್ಲ ಒಂದು ದಿನ ನೀವು ಕೂಡ ನಮ್ಮ ಆರ್ಎಸ್ಎಸ್ ಎಂದು ಹೇಳಬೇಕಾಗುತ್ತದೆ ಎಂದು ಸ್ಪೀಕರ್ ಹೇಳಿದರು. ಹಗುರವಾಗಿ ತಮಾಷೆಯಾಗಿ ಆರಂಭವಾದ ಮಾತು ಈ ವೇಳೆ ಇದ್ದಕ್ಕಿದ್ದಂತೆಯೇ ಬಿರುಸಾಯಿತು. ಸಿದ್ದರಾಮಯ್ಯ ಮಾತು ಮುಂದುವರಿಸಿ, ಜಮೀರ್ ಹೋಗಲಿ, ನಾನೇ ತೀರ್ಮಾನಕ್ಕೆ ಬಂದಿದ್ದೇನೆ. ಆರ್ಎಸ್ಎಸ್ನಿಂದ ಈ ದೇಶದಲ್ಲಿ ಮನುವಾದ ಬರುತ್ತದೆ, ಅದಕ್ಕೆ ವಿರೋಧ ಮಾಡುತ್ತೇವೆ ಎಂದು ಹೇಳಿದಾಗ ಸಚಿವ ಆರ್ ಅಶೋಕ್, ಅಧ್ಯಕ್ಷರ ಮಾತಿಗೆ ನನ್ನ ಸಹಮತ ಇದೆ. ಈ ದೇಶದ ರಾಷ್ಟ್ರಪತಿ, ಪ್ರಧಾನಿ, ಉಪರಾಷ್ಟ್ರಪತಿ ಆರ್ಎಸ್ಎಸ್ನವರಾಗಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆರ್ಎಸ್ಎಸ್ನವರಾಗಿದ್ದಾರೆ. ಈಗ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಎಂದರು.